ವಿಧಾನ ಪರಿಷತ್ಗೆ ಡಿಸೆಂಬರ್ 10ರಂದು ಚುನಾವಣೆ ನಡೆಯಲಿದ್ದು, ಆ ಪ್ರಯುಕ್ತ ಉಡುಪಿ ಕಾಂಗ್ರೆಸ್ ವತಿಯಿಂದ ಪೂರ್ವ ಸಿದ್ಧತಾ ಸಭೆಯು ಉಡುಪಿ ಕಾಂಗ್ರೆಸ್ ಭವನದಲ್ಲಿ ನಡೆಯಿತು. ಪೂರ್ವಭಾವಿ ಸಭೆಯಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಒಳಗೊಂಡ ವಿಧಾನ ಪರಿಷತ್ನ ಸ್ಥಳೀಯ ಸಂಸ್ಥೆಗಳ ಒಂದು ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಮಂಜುನಾಥ್ ಭಂಡಾರಿ ಅವರು ಮಾತನಾಡಿ, ಕಳೆದ 4 ದಶಕಗಳಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದ ಹಿನ್ನೆಲೆಯಲ್ಲಿ ನೀಡಿದ ಅವಕಾಶ ಇದಾಗಿದೆ ಎಂದು ಹೇಳಿದರು. ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಭಂಡಾರಿ ಫೌಂಡೇಶನ್ ಅನ್ನ ನಾನು ಕಟ್ಟಿಕೊಳ್ತೇನೆ. ನಂತರ ವಿದ್ಯಾ ಶಿಕ್ಷಣಕ್ಕೆ ಬರ್ತೇನೆ. ನಂತರ ಹಲವಾರು ಕಾರ್ಯಕ್ರಮಗಳನ್ನು ನಾನು ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೇನೆ. ಆದ್ರೆ ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿ ನಾನು ಯಾವತ್ತು ಯಾವ ಕನಸನ್ನೂ ಕಂಡಿಲ್ಲ. MLA ಆಗ್ಬೇಕು, ಮಂತ್ರಿ ಆಗ್ಬೇಕು ಅನ್ನೋ ಆಸೆನೂ ನಾನು ಕಂಡುಕೊಂಡಿಲ್ಲ. ಯಾವಾಗ ನನಗೆ ಸಿಗೋದಿಲ್ಲ ಅಂತ ಹೇಳಿದಾಗ ಅದನ್ನು ಸಂಪೂರ್ಣವಾಗಿ ನಾನು ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕೆಲಸವನ್ನು ಮಾಡ್ತೇನೆ. ಯಾಕೆಂತ ಹೇಳಿದ್ರೆ ರಾಜಕಾರಣದಲ್ಲಿ 3-4 ತರ. ಒಂದು ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡುವಂಥದ್ದು, ಇನ್ನೊಂದು ನಾವೇನಾದ್ರೂ ಈ ದೇಶಕ್ಕೋ ಈ ಪಕ್ಷಕ್ಕೋ ಮಾಡಬೇಕು ಅನ್ನೋದೊಂದು ರಾಜಕಾರಣವನ್ನು ಮಾಡುವಂಥದ್ದು, ಇನ್ನೊಂದು ಪಕ್ಷದ ರಾಜಕಾರಣದಲ್ಲಿ ನಾವು ಅಧಿಕಾರವನ್ನು ತಗೊಳ್ಳುವಂಥದ್ದು. ನನಗನ್ಸುತ್ತೆ ಪಕ್ಷದ ರಾಜಕಾರಣ ನನಗೆ ವ್ಯಕ್ತಿಗತವಾಗಿ ನನಗೆ ಆಗಬಹುದು ಅಂತ ಹೇಳಿ ನಾನು ಪಕ್ಷದ ರಾಜಕಾರಣದ ಕಡೆ ನಾನು ಹೆಚ್ಚಿನ ಗಮನವನ್ನು ಕೊಟ್ಟು ಆಲ್ ಇಂಡಿಯಾ ಯುವಕ ಕಾಂಗ್ರೆಸ್ಸಿನ ಕಾರ್ಯದರ್ಶಿ ಆಗ್ತೇನೆ. ಈ ದೇಶದ ಉದ್ದಗಲಕ್ಕೂ ಒಂದು ಸಮಯದಲ್ಲಿ ಸುಮಾರು 16 ರಾಜ್ಯಗಳ ಇನ್ಚಾರ್ಜ್ ನನ್ನ ಕೈಲಿರ್ತದೆ. ಈ ದೇಶದ ಉದ್ದಗಲಕ್ಕೂ ಇವತ್ತು ಯಾರು ನಮ್ಮ ರಾಜ್ಯದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ, ರಣದೀಪ್ ಸುರ್ಜೇವಾಲರ್ ಅವರು ಸ್ಟೇಟ್ ಪ್ರೆಸಿಡೆಂಟ್ ಆದಂತ ಸಂದರ್ಭದಲ್ಲಿ ನಾನು ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆಗಿರ್ತಿದ್ದೆ. ನಾನು ಈ ರೀತಿಯ ಸಂಬಂಧದಲ್ಲಿ ಇಡೀ ದೇಶದ ಉದ್ದಗಲಕ್ಕೂ ಕಾಂಗ್ರೆಸ್ ಪಕ್ಷವನ್ನ ಕಟ್ಟೋದ್ರಲ್ಲಿ ನನ್ನನ್ನು ನಾನು ಉಪಯೋಗಿಸಿಕೊಳ್ತಾ ಇದ್ದೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕೊಡಬೂರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭ ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿರುವ ಪ್ರತಾಪ್ ಚಂದ್ರ ಶೆಟ್ಟಿ, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಕಾಂಗ್ರೆಸ್ನ ನಾಯಕರಾಗಿರುವ ಶ್ಯಾಮಲಾ ಭಂಡಾರಿ, MA ಗಫೂರ್, ದಿನೇಶ್ ಪುತ್ರನ್, ವೆರೋನಿಕಾ ಕರ್ನೇಲಿಯೋ, ಸರಳ ಕಾಂಚನ್ ಹಾಗೂ ಜಿಲ್ಲೆಯ ವಿವಿಧ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜಿಲ್ಲಾ ವಕ್ತಾರ ಬಿಪಿನ್ ಚಂದ್ರಪಾಲ್ ಅತಿಥಿಗಳನ್ನು ಸ್ವಾಗತಿಸಿದರು. ರೋಶಿನಿ ವಲೇವೇರ ಹಾಗೂ ಡಾಕ್ಟರ್ ಸುನೀತಾ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಎಲ್ಲ ಜವಾಬ್ದಾರಿಗಳು ನಮ್ಮ ಹೆಗಲಿಗೆ ಏರಿಸಿದ್ದೇವೆ. ತಾವೆಲ್ಲರೂ ಸಕ್ರಿಯರಾಗಿ ದುಡಿದು ಮಂಜುನಾಥ್ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿಪೋ ನ್ಯೂಸ್, ಮಂಗಳೂರು.